ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆದ ಪ್ರಸೂತಿ ಬೊಕ್ಕ ಸ್ತ್ರೀರೋಗ ವಿಭಾಗ ಕರ್ನಾಟಕ ಚಾಪ್ಟರ್ ಆಫ್ ಅಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಬೊಕ್ಕ ಅಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಸೊಸೈಟಿ ಇನ್ನತ ಒಟ್ಟು ಸೇರಿಗೇಡು ಫ್ಯೂಚರ್ ಇನ್ ಫೋಕಸ್ ಜೆನೆಟಿಕ್ ಆ್ಯಂಡ್ ರೀಜನರೇಟಿವ್ ಥೆರಪೀಸ್ ರೀಡಿಫೈನ್ಡ್ ಪನ್ಪಿನ ವಿಷಯದ ಬಗೆಟ್ ಕಾರ್ಯಾಗಾರ ಆಗಸ್ಟ್ 3 ತಾರೀಕು ಐತಾರ ಕಣಚೂರು ಆಸ್ಪತ್ರೆದ ಕಾನ್ಫರೆನ್ಸ್ ರೂಮ್ಡು ನಡಪೆರ ಉಂಡು ಪಣದ ಕಣಚೂರು ಆಸ್ಪತ್ರೆದ ಪ್ರಸೂತಿ ಬೊಕ್ಕ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರೇಖಾಲತಾ ತೆರಿಪಾಯರು ಜನನಶಾಸ್ತ್ರ ಬೊಕ್ಕ ಪುನರುತ್ಪಾದನೆದ ಇಂಚಿಪದ ಪ್ರಗತಿಲೇನು ಪ್ರಸ್ತುತಪಡಿಸಾವಂದಿತ್ತದು ಅವಿತ ಪ್ರಯೋಗಾತ್ಮಕ ಬಳಕೆಯನ್ನು ಪ್ರಸ್ತುತ ವೈದ್ಯಕೀಯ ಅಭ್ಯಾಸದ ಎಂಚ ಅಳವಡಿಸಾವಲಿ ಪನ್ಪಿನದ ಬಗೆಟ್ ಚರ್ಚೆ ನಡಪೆರ ಉಂಡು ಪಣದ ಡಾಕ್ಟರ್ ರೇಖಾಲತಾ ವಿವರ ಕೊರಿಯರು. ಆಗಸ್ಟ್ 3ರಂದು ಆದಿತ್ಯವಾರ ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಂಗ್ಳೂರ್ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿಕಲ್ ಸೊಸೈಟಿ ಆ್ಯಂಡ್ KCOG ಸಹಯೋಗದಲ್ಲಿ ನಾವೊಂದು CME ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮಹತ್ವ ಏನೆಂದರೆ ದ ಟಾಪಿಕ್ಸ್ ಆರ್ ವೆರಿ ಇಂಟ್ರಿಗಿಂಗ್. ಅದು ಜೆನೆಟಿಕ್ಸ್, ಫೋಕಸ್ ಆನ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ. ಈಗ ಜೆನೆಟಿಕ್ಸ್ ಬಗ್ಗೆ ಬ್ರೀಫಾಗಿ ಹೇಳೋದಂದರೆ, ಈಗ ಒಂದು ಪೇಷಂಟಿಗೆ ಸಪೋಸ್ ಎಬ್ನಾರ್ಮಲ್ ಚೈಲ್ಡ್ ಇದ್ದರೆ ಅವಳಿಗೆ ಇನ್ನೂ ಬರಬಾರ್ದು, ನೆಕ್ಸ್ಟ್ ಅದೇ ಚೈಲ್ಡ್ ಆಗಬಾರ್ದು. ಹಾಗೆಯೇ ಅವರ ಫ್ಯಾಮಿಲಿಯಲ್ಲಿ ಸಹ ಏನಾದರೂ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಇದ್ದರೆ ಈಗಿನ ರೀಸೆಂಟ್ ಇನ್ವೆನ್ಷನಲ್ಲಿ ನಮಗೆ ತುಂಬ ಟೆಸ್ಟ್ಗಳಿವೆ. ಸೊ ಅವರಿಗೆ ನೆಕ್ಸ್ಟ್ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಬರುವ ಮುಂಚೆನೇ ನಾವು ಕೆಲವು ಟೆಸ್ಟ್ಗಳನ್ನು ಮಾಡಿ ಅದನ್ನು ಕಂಡುಹುಡುಕ್ಬೋದು. ಹಾಗೆಯೇ ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡೋದಿದ್ದರೆ, ಈಗ ಫಾಲೋವಿಂಗ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಅಲ್ಲ ಮೆನೋಪಾಸ್ ಅಂತ ಹೇಳ್ತೇವೆ ನಾವು, ಈಗ ಪೀರಿಯಡ್ಸ್ ನಿಂತ ಮೇಲೆ, ಅಲ್ಲ ಕೆಲವು ಪೇಷಂಟ್ಗಳು ಡೆಲಿವರಿ ಆಗಬೇಕಾಗಲಿ ಮಗುವಿಗೆ ಸಮ್ ಕಂಜೆನಿಟಲ್ ಮಾಲ್ಫಾರ್ಮೇಷನ್ ಇರ್ಬೋದು ಜೆನೆಟಲ್ ಟ್ರ್ಯಾಕ್ಟಲ್ಲಿ. ಸಮ್ಟೈಮ್ಸ್ ಲೈಕ್ ಪೇಷಂಟ್ಗಳಿಗೆ ಕೀಮೋಥೆರಪಿ ಆಗಿದ್ದರೆ ಅಲ್ಲ ರೇಡಿಯೋಥೆರಪಿ ಆಗಿದ್ದರೆ ಅವರ ಜೆನೆಟಲ್ ಟ್ರ್ಯಾಕ್ಟ್ ಎಬ್ನಾರ್ಮ್ಯಾಲಿಟಿ ಆಗ್ತದೆ. ನಾವು ಅದಕ್ಕೆ ವಜೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಸೊ ಈ ರಿಪೇರೇಟಿವ್ ಥೆರಪಿ, ದಟ್ ಈಸ್ ರೀಜನರೇಟಿವ್ ಥೆರಪಿಯಲ್ಲಿ ನಮಗೆ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಆಗದಿದ್ದರೂ ಸ್ವಲ್ಪ ರೀಜುವಿನೇಟ್ ಮಾಡ್ಬೋದಲ್ಲ, ರೀಮಾಡ್ಲಿಂಗ್ ಮಾಡ್ಬೋದು. ಅದಕ್ಕೆ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಈ ಎರಡು ಸಬ್ಜೆಕ್ಟ್ಗಳ ಬಗ್ಗೆ ಲೈಕ್ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡಲು ನಾವು ಬ್ಯಾಂಗ್ಳೂರು ಮತ್ತು ಮೈಸೂರಿಂದ 4 ಸ್ಪೀಕರ್ಸ್ಗಳನ್ನು ಇನ್ವೈಟ್ ಮಾಡಿದ್ದೇವೆ. ಅವರ ಹೆಸರು ಡಾಕ್ಟರ್ ಸೋನಿಯಾ ಮಂಡಪ್ಪ, ಡಾಕ್ಟರ್ ದೀಪಾ ಭಟ್, ಡಾಕ್ಟರ್ ಯೋಗಿತಾ ಮತ್ತು ಡಾಕ್ಟರ್ ಫಿಯೋನಾ ಡಿಸೋಜಾ. ಅವರು ಅದರಲ್ಲೇ ಎಕ್ಸ್ಪರ್ಟೈಸ್ಗಳು, ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿಯಲ್ಲೇ ಎಕ್ಸ್ಪರ್ಟ್ ಇದ್ದವರು. ಅವರು ನಮ್ಮ ಮೆಡಿಕಲ್ ಕಾಲೇಜಿಗೆ ಆದಿತ್ಯವಾರ ದಟ್ ಇಸ್ ತಾರೀಕು 3ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಡಿಟೇಲ್ ಆಗಿ ಈ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ. ಹಾಗೆಯೇ ನಾವು ಕ್ವಿಝ್ ಇಟ್ಟಿದ್ದೇವೆ, ಅದೇ ಸಬ್ಜೆಕ್ಟ್ ಬಗ್ಗೆ ನಾವು ಕ್ವಿಝ್ ಇಟ್ಟಿದ್ದೇವೆ. ಹಾಗೆಯೇ ನಾವು ಪ್ಯಾನಲ್ ಡಿಸ್ಕಷನ್ ಇಟ್ಟಿದ್ದೇವೆ, ಅದೇ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್. ಬಿಕಾಸ್ ಅವೇರ್ನೆಸ್ ಇದರ ಬಗ್ಗೆ ಜಾಸ್ತಿ ಜನಸಾಮಾನ್ಯರಿಗಿಲ್ಲ, ಈವನ್ ಡಾಕ್ಟರ್ಸ್ಗಳಿಗೂ, MBBS ಡಾಕ್ಟರ್ಸ್ಗಳಿಗೂ, ಈವನ್ ಗೈನಕಾಲಜಿಸ್ಟ್ಗಳಿಗೂ ಜಾಸ್ತಿ ಅವೇರ್ನೆಸ್ ಇಲ್ಲದ ಕಾರಣ ಇಂಥ ಒಂದು ಟಾಪಿಕನ್ನು ಹಿಡಿದಿದ್ದು ಭಾರಿ ರೇರ್. ಈ ಫೀಟಲ್ ಜೆನೆಟಿಕ್ಸ್ ಬಗ್ಗೆ, ರೀಜನರೇಟಿವ್ ಥೆರಪಿ ಬಗ್ಗೆ ಇರುವ CME ತುಂಬ ರೇರ್. ಸೊ ನಾವು ಈ 2 ಟಾಪಿಕ್ಗಳನ್ನು ಹಿಡ್ಕೊಂಡು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಡಿಸ್ಕಸ್ ಮಾಡಿ ಆ ಬಗ್ಗೆನೇ ಕ್ವಿಝ್ ಇಟ್ಟು ಹಾಗೆಯೇ ಪ್ಯಾನಲ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ರೀಜನರೇಟಿವ್ ಥೆರಪಿ ಬಗ್ಗೆ ಅದು ಹೇಗೆ ಮಾಡು ಅಂತ ಹೇಳಬೇಕಿದ್ರೆ ಲೈಕ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ. ಕೆಲವು ನಮ್ಮ ದೇಹದಿಂದಲೇ ಕೆಲವು ಸ್ಟೆಮ್ ಸೆಲ್ಗಳನ್ನು ತೆಗೆದು ಅದೇ ಪೇಷಂಟಿಗೆ ಇಂಜೆಕ್ಟ್ ಮಾಡುವಂಥದ್ದು. ಅದರಲ್ಲಿ ಸೈಡ್ ಎಫೆಕ್ಟ್ ಕಡಿಮೆ, ಯಾಕೆಂದರೆ ನಮ್ಮ ದೇಹದಿಂದಲೇ ತೆಗೆಯುವ ಸ್ಟೆಮ್ ಸೆಲ್ಸ್ ಅದು. ದಟ್ ಈಸ್ ಹೌ ವಿ ಡೂ ರೀಜನರೇಟಿವ್ ಥೆರಪಿ. ಅದನ್ನೇ ನಾನು ಹೇಳಿದ ಹಾಗೆ, ಈಗ ನಾರ್ಮಲ್ ಡೆಲಿವರಿ ಆಗಲಿ ಅಲ್ಲ ಮೆನೋಪಾಸಲ್ ಅಂದರೆ ಪೇಷಂಟಿಗೆ ಸೂತಕ ನಿಂತು ಹೋದ್ಮೇಲೆ, ಅಲ್ಲ ಅವಳಿಗೆ ಡೆಲಿವರಿ ಆಗುವಾಗಲೇ ಏನಾದರೂ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಆಫ್ ದ ಜೆನೆಟಲ್ ಟ್ರ್ಯಾಕ್ಟ್ ಇದ್ದರೆ, ಅಲ್ಲ ಕೀಮೋಥೆರಪಿ, ನಾವು ಈಗ ಕ್ಯಾನ್ಸರಿಗೆ ಇಂಜೆಕ್ಷನ್ಸ್ ಕೊಟ್ಟರೆ ಅಲ್ಲ ಕ್ಯಾನ್ಸರಿಗೆ ರೇಡಿಯೋಥೆರಪಿ ಕೊಟ್ಟರೆ ಈ ಜೆನೆಟಲ್ ಟ್ರ್ಯಾಕ್ಟ್ ಸ್ವಲ್ಪ ಸ್ಟ್ರಕ್ಚರಲಿ ಆ್ಯಂಡ್ ಫಿಸಿಯಲಾಜಿಕಲಿ ಆಲ್ಟ್ರೇಷನ್ ಆಗೋದುಂಟು, ಅದು ನಾರ್ಮಲ್ ಆಗಿರುವುದಿಲ್ಲ. ಸೊ ಸಮ್ ಪೇಷಂಟ್ಸ್ ಆರ್ ವುಡ್ ಲೈಕ್ ಟು ಹ್ಯಾವ್ ಅ ನಿಯರ್ ನಾರ್ಮಲ್ ವಜೈನಲ್ ಟ್ರ್ಯಾಕ್ಟ್. ನಾರ್ಮಲ್ ಆಗಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕ್ಲೋಸ್ ಟು ನಾರ್ಮಲ್ ಆರ್ ನಿಯರ್ ನಾರ್ಮಲ್.
ಹಾಗಿರುವಾಗ ನಾವು ಈ ರೀಜನರೇಟಿವ್ ಥೆರಪಿ ಲೈಕ್ ಸ್ಟೆಮ್ ಸೆಲ್ಸ್ ಇಂಜೆಕ್ಷನನ್ನು ಈಗ ಇದು ನ್ಯೂ ಇನ್ವೆನ್ಷನ್, ಇದೆಲ್ಲ ಮುಂಚೆ ಇರಲಿಲ್ಲ. ಈಗ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಅ ಗುಡ್ ವೇ ಆಫ್ ಲಿವಿಂಗ್. ದ್ಯಾಟ್ಸ್ ಅ ರೀಸನ್ ಇದೊಂದು ಹೊಸ ಥೆರಪಿ, ವಿ ಕಾಲ್ ಇಟ್ ಆಸ್ ರೀಜನರೇಟಿವ್ ಥೆರಪಿ. ನಮ್ಮದೇ ದೇಹದಿಂದ ಸ್ಟೆಮ್ ಸೆಲ್ಸ್ ತೆಗೆದು ಇಂಜೆಕ್ಟ್ ಮಾಡುವಂಥದ್ದು. ಡೌನ್ ಸಿಂಡ್ರೋಮ್ ಅದು ಹಾಗೆ. ಈಗ ಡೌನ್ ಸಿಂಡ್ರೋಮ್ ಬರಲಿಕ್ಕೆ ಮಲ್ಟಿಪಲ್ ರೀಸನ್ಸ್ ಉಂಟು. ಎಸ್ಪೆಷಲಿ ತಾಯಿಯ ಏಜ್ ಜಾಸ್ತಿ ಇದ್ದರೆ, 35ರ ಮೇಲೆ ಕನ್ಸೀವ್ ಆದರೆ, ಕೆಲವೊಮ್ಮೆ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಕಂಜೆನಿಟಲ್ ಎಬ್ನಾರ್ಮ್ಯಾಲಿಟಿ ಇದ್ದರೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ CME ಪ್ರೋಗ್ರಾಮ್. ಈ ಫೀಟಲ್ ಜೆನೆಟಿಕ್ಸಲ್ಲಿ ಆ ಪೇಷಂಟಿಗೆ ಅವಳು ಕನ್ಸೀವ್ ಆಗುವ ಮುಂಚೆನೇ ಅವಳಿಗೆ ಡೌನ್ ಸಿಂಡ್ರೋಮ್ ಬರ್ತದ ಅಂತ ನಮಗೆ ಡಿಟೆಕ್ಟ್ ಮಾಡ್ಬೋದು. ವಿ ಕಾಲ್ ಇಟ್ ಎಸ್ PGD ಅಂತೇಳಿ, ಪ್ರೀ ಜೆನೆಟಿಕ್ ಡಯಾಗ್ನೋಸಿಸ್, ಲೈಕ್ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸ್. ಅಂದರೆ ಇಂಪ್ಲಾಂಟ್ ಮಾಡೋ ಮುಂಚೆನೇ, ಈಗ ಎಸ್ಪೆಷಲಿ ಏಜ್ ಜಾಸ್ತಿ ಆದವರಿಗೆ ನಾವು ಆರ್ಟಿಫಿಷಿಯಲ್ ART ಮಾಡೋದು ಜಾಸ್ತಿ, ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಅದರಲ್ಲಿ ಅವಳು ಪ್ರೆಗ್ನೆಂಟ್ ಆಗೋ ಮುಂಚೆನೇ ನಮಗೆ ಕಂಡುಹುಡುಕ್ಬೋದು ಅವಳಿಗೆ ಎಬ್ನಾರ್ಮಲ್ ಚೈಲ್ಡ್ ಆಗ್ತದ ಇಲ್ವಾ ಅಂತ. ಆ್ಯಸ್ ಸಚ್ ಏಜ್ 35 ವರ್ಷ ಆದಮೇಲೆ ಅವರಿಗೆ ಬರುವ ಚಾನ್ಸ್ ಜಾಸ್ತಿ. ಮೊರೋವರ್ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಎಬ್ನಾರ್ಮ್ಯಾಲಿಟಿ ಆಲ್ರೆಡಿ ಇದ್ದರೆ ಅವಳಿಗೆ ರಿಸ್ಕ್ ಡಬಲ್ ಆಗ್ತದೆ. ಸೊ ನೋಬಡಿ ವಾಂಟ್ಸ್ ಟು ಹ್ಯಾವ್ ಎನ್ ಎಬ್ನಾರ್ಮಲ್ ಚೈಲ್ಡ್. ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಮಗೆ ಅವಳು ಪ್ರೆಗ್ನೆಂಟ್ ಆಗೋ ಮುಂಚೆನೇ ಅವಳಿಗೆ ಏನಾದರೂ ಜೆನೆಟಿಕ್ ಡಿಫೆಕ್ಟ್ ಬರ್ತದೆ ಅಂತ ನೋಡಲಿಕ್ಕೆ ಆಗ್ತದೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬ್ಯೂಟಿ ಆಫ್ ಫೀಟಲ್ ಜೆನೆಟಿಕ್ಸ್. ಘಟಕದ ಮುಖ್ಯಸ್ಥರು ಡಾಕ್ಟರ್ ಜಮೀಲಾ ಸಿ, ಅಸೋಸಿಯೇಟ್ ಪ್ರೊಫೆಸರ್ ಕೀರ್ತಿ ಕ್ಯಾಲಕೊಂಡ, ಅಸಿಸ್ಟೆಂಟ್ ಪ್ರೊಫೆಸರ್ ಅಪೇಕ್ಷಾ ಕೃಷ್ಣರಾಜ್, ಡಾಕ್ಟರ್ ಶ್ರುತಿ ಎ, ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ದೀಪಿಕಾ ಕಾಮತ್ ಸುದ್ದಿಗೋಷ್ಠಿಯೊಂದಿಗೆ ಇದ್ದರು.